ದಿಲ್ಲಿಯ ಹೊಸ ವಿಧಾನಸಭೆ ಆರಂಭಗೊಂಡು ಲೆಫ್ಟಿನೆಂಟ್ ಗವರ್ನರ್ ವಿನಯ್ ಕುಮಾರ್ ಸಕ್ಸೇನಾ ಅವರು ಮುಖ್ಯಮಂತ್ರಿ ರೇಖಾ ಗುಪ್ತಾರಿಗೆ ಶಾಸಕಿಯಾಗಿ ಪ್ರಮಾಣ ವಚನ ಬೋಧಿಸಿದರು. ಬಿಜೆಪಿಯ ಶಾಸಕ ಅರವಿಂದರ್ ಸಿಂಗ್ ಲವ್ಲಿ ಮಧ್ಯಾವಧಿ ಸ್ಪೀಕರ್ ಆಗಿ ಆಯ್ಕೆಗೊಂಡು ಲೆಫ್ಟಿನೆಂಟ್ ಗವರ್ನರ್ ರಿಂದ ಪ್ರಮಾಣ ವಚನ ಪಡೆದರು. ಮುಖ್ಯಮಂತ್ರಿಯ ಬಳಿಕ 6 ಮಂತ್ರಿಗಳು ಶಾಸಕರಾಗಿ ಪ್ರಮಾಣ ವಚನ ಪಡೆದರು. ಮೈಥಿಲಿ, ಪಂಜಾಬಿ ಮೊದಲಾದ ಭಾಷೆಗಳಲ್ಲೂ ಪ್ರಮಾಣ ವಚನ ಪಡೆದರು. ಮೊದಲಿಗೆ ಜನಗಣ ಮನದೊಂದಿಗೆ ಪ್ರಮಾಣ ವಚನಕ್ಕೆ ಮೊದಲಡಿ ಇಡಲಾಯಿತು. ಸೋಮವಾರ ಸಂಜೆ ಸ್ಪೀಕರ್ ಆಯ್ಕೆ ನಡೆಯಲಿದೆ. ಬಿಜೆಪಿಯ ವಿಜೇಂದರ್ ಗುಪ್ತಾ ಸ್ಪೀಕರ್ ಎನ್ನಲಾಗಿದೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್, ದೆಹಲಿ. Find your perfect home at Prestige Valley Crest in Central Mangalore on Museum Road, Bijai, Mangalore. Book 1 BHK home starting from 45 lakhs, 2 BHK home starting from 75 lakhs, or 3 BHK home starting from 1.05 crores onwards. Relax among 4.75 acres of graceful greenery and 2 high-rise towers with a wide range of amenities like a 22,000 square feet clubhouse, badminton courts, indoor games area and much more. Book your stylish new flat at Prestige Valley Crest today. Phase 1 nearing completion. Visit www.prestigeconstructions.com. RERA approved.